ಬಾರ್ಕೂರು ಶ್ರೀ ಬ್ರಹ್ಮಲಿಂಗ ವೀರಭದ್ರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಭಾನುವಾರ ಮತ್ತು ಸೋಮವಾರ ನಾನಾ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಹಾಲು ಹಬ್ಬ, ವಾರ್ಷಿಕ ಪೂಜೆ ಮತ್ತು ಗೆಂಡ ಸೇವೆ ಜರುಗಿತು. ಆಡಳಿತ ಮೊಕ್ತೇಸರ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ಜರುಗಿತು. ಅವರು ಈ ಸಂದರ್ಭ ಮಾತನಾಡಿ, ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಮತ್ತು ಸಮುದಾಯ ಭವನ ಮಾಡುವ ಯೋಜನೆಗೆ ಸಮಾಜದವರ ನೆರವನ್ನು ಯಾಚಿಸಿದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಉತ್ಸವಗಳಿಗೆ ನೆರವು ನೀಡಿದ ದಾನಿಗಳನ್ನ ಮತ್ತು ಪ್ರತಿಭಾವಂತರನ್ನ ಗೌರವಿಸಲಾಯಿತು. ದೇವರಿಗೆ ಅಲಂಕಾರ, ವೀರಭದ್ರ ಅಲಂಕಾರ ಪ್ರಿಯ, ಅವನಿಗೆ ಒಂದಿಷ್ಟು ಅಲಂಕಾರವನ್ನು ಮಾಡಬೇಕು. ಯಾಕಂದ್ರೆ ದೇವರು ನಮಗೆ ಕೊಟ್ಟದನ್ನ ಮತ್ತೆ ನಾವು ಬೇರೆ ರೂಪದಲ್ಲಿ ದೇವರಿಗೆ ಸಮರ್ಪಿಸಬೇಕು. ಹಾಗಾಗಿ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಳಗಡೆ ಅಭಿವೃದ್ಧಿ ಕಾರ್ಯಕ್ರಮವನ್ನ, ಹಾಗೆ ನೀವು ಕೂತಂತ ಈ ಒಂದು ಸ್ಥಳ ಏನಿದೆ, ಮುಂದಿನ ಹಾಲೊಬ್ಬ ಆಗುವಾಗ ಇಲ್ಲಿ ಒಂದು ಸುಂದರವಾದಂಥ ಸಭಾಂಗಣ ಆಗಬೇಕು. ಸುಮಾರು 1.25 ಕೋಟಿ ವೆಚ್ಚದಲ್ಲಿ ಆ ಸಭಾಂಗಣ ಮಾಡಬೇಕನ್ನುವಂಥ ಉದ್ದೇಶ ಹೊಂದಿದ್ದೇವೆ.